ನಮಸ್ಕಾರ, ನಾನು ಲಿಖಿತಾ ಸಾಲ್ಯನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಹಿಂದೂ ವಿರೋಧಿ ಬೆಳವಣಿಗೆಗಳನ್ನು ಖಂಡಿಸಿ ಉಡುಪಿ ಜಿಲ್ಲೆಯ ಸಮಸ್ತ ಹಿಂದೂ ಸಂಘಟನೆಗಳ ಒಕ್ಕೂಟ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಹಿಂದೂ ಕಾರ್ಯಕರ್ತರನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒಕ್ಕೂಟ ಒತ್ತಾಯಿಸಿತ್ತು. ಜಿಲ್ಲಾಧಿಕಾರಿಗಳಿಂದ ಪೂರ್ವಾನುಮತಿ ಪಡೆದು ಮನವಿ ನೀಡಲು ಬಂದಾಗಲೂ ಉಡುಪಿ ಡಿಸಿ ಗೈರು ಹಾಜರಾಗಿದ್ದು, ಈ ಬಗ್ಗೆ ಒಕ್ಕೂಟದ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹಿಂದೂ ಕಾರ್ಯಕರ್ತರ ಖಾಸಗಿ ಜೀವನದ ವ್ಯಕ್ತಿತ್ವದ ಗೌರವವನ್ನ ಘನತೆಯನ್ನ ಹಾಳು ಮಾಡಲಾಗ್ತಿದೆ. ಕೋಮು ಸೌಹಾರ್ದದ ನೆಪದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಗುರಿಯಾಗಿಸಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ದೂರಿದ್ರು. ಪೊಲೀಸರಿಂದ ಕಿರುಕುಳಕ್ಕೆ ಒಳಗಾದ ಹಿರಿಯ ನಾಗರಿಕರಿಗೆ ಪರಿಹಾರವನ್ನ ನೀಡಿ ಪೊಲೀಸರು ಲಿಖಿತ ಕ್ಷಮಾಪಣೆ ಕೇಳಬೇಕು ಎಂದು ಒತ್ತಾಯಿಸಿದ್ರು. ಡ್ಯೂಟಿ ಅದು ಏನು ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಅಂತ ಹೇಳುವ ಒಂದು ಸೌಜನ್ಯ, ಒಂದು ಪಬ್ಲಿಕ್ ಸರ್ವೆಂಟ್ ನಮ್ಮ ಟ್ಯಾಕ್ಸ್ ದುಡ್ಡಿನಲ್ಲೇ ಡಿ ಸಿ ಅವರ ಸಂಬಳ ಖಂಡಿತ ಅಲ್ಲ, ಪಿ ಎಗೆಲ್ಲ ಮಾತಾಡಿದ್ರೆ ಬೇಡ, ಅದು ಉಪಾಯ ಇಲ್ಲ. ಈ ಯಾವುದೇ ಅಪರಾಧದ ಹಿನ್ನೆಲೆ ಇಲ್ಲದೆ ಇರುವ ಹಿಂದೂ ಕಾರ್ಯಕರ್ತರ ಮನೆಗೆ ಹೋಗ್ತಾರೆ ಸರ್ ಪೊಲೀಸರು. ಬಾಗಿಲು ಸರ್ DPF ಮನೆಗೆ ಹೋಗಿ ರಾತ್ರಿ 12ವರೆಗೆ ಎಬ್ಬಿಸಿ ಶರ್ಟ್ ಹಾಕಿಸಿ ಅವರು ಫೋಟೋ ತೆಗಿತಾರೆ. ಫೋಟೋ ತೆಗಿತಾರೆ, GPS ಲೊಕೇಶನ್ ಅಲ್ಲಿ ಇದು ಮಾಡ್ತಿದ್ದಾರೆ, ಲೊಕೇಶನ್ ತೋರಿಸ್ತಾ ಇದ್ದಾರೆ. ಅಲ್ಲಿ ಒಂದು ಘಟನೆ ಹೀಗೆ ಆಗಿದೆ, ಮನೆಯಲ್ಲಿ ಆಗಿದ್ದು ತಪ್ಪೆ. ಆದರೆ ಇವರು ಇದು ತಪ್ಪಲ್ಲಿ ಇನ್ನೊಂದು ತಪ್ಪಂದರೆ ಕೇವಲ ಹಿಂದೂಗಳ ಮನೆಗೆ ಹೋಗ್ತಾರೆ, ಮುಸಲ್ಮಾನರು ಒಂದು ಮನೆಗೆ ಹೋಗಿಲ್ಲ. ಅಲ್ಲಿರೋ ಪ್ರಜೆಗಳಿಗೆ ಇಲ್ಲ, ಅದು ಮಧ್ಯರಾತ್ರಿ ಕಳ್ಳರನ್ನೇ ಹಿಡಿದ ನಾಳೆ ತಮ್ಮ ಬುಡಕ್ಕೆ ಬೆಂಕಿ ಬೀಳೋದು ಅದೇನೋ ಹೊರತೇನಲ್ಲ. You can't just wait, let somebody just come and ಎನ್ಫೈರ್ ಮೀ ಅಂತ. ಆ ಕಾರಣದಿಂದ ನಾವು ಇವಾಗ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ದ ಟೈಮ್ ಇಸ್ ರೈಟ್ ದಟ್ ನಮ್ಮ ನಾಡಿನಲ್ಲಿ ನಾವೇ ಪರಕೀಯರಾಗಿ ಹೋಗ್ತೇವೆ, ಅನಾವಶ್ಯಕ ಬಂದಿಖಾನೆ ನುಡಿತಾರೆ. ಇದಾಗ್ತದೆ, ಇದು ನಾವು ನೋಡಿದ್ದೇವೆ, ಬೇರೆ ಎಮರ್ಜೆನ್ಸಿಯಲ್ಲಿ ನಾವು ನೋಡಿದ್ದೇವೆ. ಓಕೆ, ಇದೊಂಥರ ವಿಚಿತ್ರವಾದ ಎಮರ್ಜೆನ್ಸಿ ಕರ್ನಾಟಕದಲ್ಲಿ, ಇದು ನಿಲ್ಲಬೇಕು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಮೂಡುಬಿದ್ರೆ ತಾಲೂಕಿನ ಇರುವೈಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರುವೈಲು ಇಲ್ಲಿ 41.7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ 3 ವಿವೇಕ ಶಾಲಾ ಕೊಠಡಿಯನ್ನು ಕ್ಷೇತ್ರದ ಶಾಸಕ ಉಮಾನಾಥ ಎಕೋಟ್ಯಾನ್ ಅವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಸಂಸ್ಕಾರಯುತವಾಗಿ ಬೆಳೆಯುತ್ತಾರೆ, ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳ ಬಗ್ಗೆಯೂ ಅರಿಯುತ್ತಾರೆ. ಹಾಗೆಯೇ ಪೋಷಕರು ಮಕ್ಕಳ ಬಗ್ಗೆ ನಿಗಾವಹಿಸಬೇಕು. ತಿಂಗಳಿಗೊಮ್ಮೆಯಾದರೂ ಶಾಲೆಗೆ ಭೇಟಿ ನೀಡಿ ಮಕ್ಕಳ ವಿದ್ಯಾಭ್ಯಾಸ, ಗುಣನಡತೆಯ ಏರುಪೇರುಗಳ ಕುರಿತು ವಿಚಾರಿಸುತ್ತಿರಬೇಕು. ಆಗ ಪೋಷಕರಿಗೂ ಮಕ್ಕಳ ಆಗು ಹೋಗುಗಳ ಬಗ್ಗೆ ತಿಳಿಯಲು ಸಾಧ್ಯ ಎಂದರು. ಶಿಕ್ಷಕರ ಹತ್ರ ಬಂದು ಕ್ಲಾಸ್ ಟೀಚರ್ ಹತ್ರ ಕೇಳಿ ತಿಳ್ಕೊಂಡು ನೀವು ಹೋಗ್ಬೇಕು. ಹಾಗಾಗಿ ಮಕ್ಕಳ ಬಗ್ಗೆ ನೀವು ನಿಗಾ ವಹಿಸುವಂತ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಇದೆ. ಹಿಂದೆಲ್ಲ ಇರಲಿಲ್ಲ, ಈಗ ಬೇಕು. ಈಗಿನ ದಿನಗಳಲ್ಲಿ ಮಕ್ಕಳು ಯಾವುದೇ ರೀತಿಯಲ್ಲಿ ದಾರಿ ತಪ್ಪದ ರೀತಿಯಲ್ಲಿ ನಾವು ನೋಡಬೇಕಾದದ್ದು ಕಲಿಕೆಯ ದೃಷ್ಟಿಯಲ್ಲಿ ಇವತ್ತಿನಿಂದಲೇ ಫೌಂಡೇಶನ್ ಕಟ್ಟಿದ್ರೆ ಮುಂದೆ ಆ ಮಕ್ಕಳ ಬೆಳವಣಿಗೆಯಲ್ಲಿ ಮತ್ತು ಶಿಕ್ಷಣದಲ್ಲಿ ಅವರು ಮುತ್ತುಗಟ್ಟೆ ಇರ್ತಾರೆ. ಆ ದೃಷ್ಟಿಯಿಂದ ಇವತ್ತು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಈ ಶಾಲೆಯಲ್ಲಿ ನಿಮಗೆ 3 ಕೊಠಡಿಗಳನ್ನು ನಾನು ಕಳೆದ ನನ್ನ ಅವಧಿಯ ಅನುದಾನದಲ್ಲಿ ಕೊಟ್ಟಿದ್ದೇನೆ. ಈ ಸಲ ಬಂದರೆ ಪುನಃ ನಿಮಗೆ ಏನಾದರೂ ಬೇಕಿದ್ರೆ ಕೇಳಿದ್ದೇವೆ, ದರ್ಜೆಯನ್ನು ಕೊಠಡಿ ಬೇಕು ಅಂತ ಕೊಟ್ಟರೆ ಪುನಃ ನಿಮಗೆ ಒಂದು ಕೊಠಡಿಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ನಿಗಂಟು ಹೇಳಲಿಕ್ಕೆ ಆಗಲ್ಲ, ಕೊಟ್ಟರೆ ಖಂಡಿತವಾಗಿ ಪ್ರಯತ್ನ ಪಡ್ತೇನೆ. ಶಾಲಾ ದಶಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶಿತ ಹಿರಿಯ ನ್ಯಾಯವಾದಿ ಇರುವೈಲು ಐ ತಾರನಾಥ್ ಪೂಜಾರಿ ಅವರು ಮಾತನಾಡಿ, ಪ್ರತಿಭೆಗಳು ಹುಟ್ಟುವುದು ಅರಮನೆಯಲ್ಲೇ ಅಲ್ಲ, ಗುಡಿಸಲಲ್ಲೇ.
ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಈ ಶಾಲೆಯಲ್ಲಿ ಎಲ್ಲ ಸೌಕರ್ಯಗಳು ದೊರಕುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಈ ಗ್ರಾಮ ಉದ್ಧಾರ ಆಗಬೇಕಾದ್ರೆ 2 ವಿಚಾರ ನಡೆಯಬೇಕು. ಒಂದನೇದಾಗಿ ನಾವು ಹಿರಿಯರು ಯಾರಿದ್ದೇವೆ, ನಾವೆಲ್ಲ ಹೆಚ್ಚು ಕಡಿಮೆ 60 ವರ್ಷ 50 ವರ್ಷ ದಾಟಿರ್ಬೇಕು. ನಾವೆಲ್ಲರೂ ಹೋಗಬೇಕಾಗಿ ಒಂದೇ ಮನಸ್ಸಿಂದ ಈ ಗ್ರಾಮದ ಅಭಿವೃದ್ಧಿಗೆ ಕಂಕಣಬದ್ಧರಾಗಬೇಕು. ಎರಡನೇದಾಗಿ ಮಕ್ಕಳು, ನಮ್ಮ ಮುಂದಿನ ಭವಿಷ್ಯನೇ ನೀವು. ಪ್ರತಿಭೆಗಳು ಹುಟ್ಟುವುದು ಅರಮನೆಯಲ್ಲಿ ಅಲ್ಲ, ಗುಡಿಸಲ್ನಲ್ಲಿ. ಯಾವ ಕಾರಣಕ್ಕೂ ಈ ಶಾಲೆಯನ್ನು ಬಿಟ್ಟು ಹೋಗಬೇಕು. ಈ ಶಾಲೆಯಲ್ಲಿ ನಿಮಗೆ ಭವಿಷ್ಯ ಭದ್ರವಾಗಿದೆ ಅಂತೇಳಿ, ಮತ್ತು ನಿಮಗೆಲ್ಲರಿಗೂ ಒಳ್ಳೆಯ ಭವಿಷ್ಯವನ್ನು ನಿರ್ಮಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಒಂದು ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಈ ಸಂದರ್ಭದಲ್ಲಿ ನಾನು 4 ಜನರನ್ನು ನಿರೂಪಿಸಲೇಬೇಕು. ಶಾಲಾ ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಮೋಹನ್ ಟಿ ಹಾಗೂ ಗುತ್ತಿಗೆದಾರ ತಿಮ್ಮಪ್ಪ ಅವರನ್ನ ಗೌರವಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರೂಪಾಕ್ಷಪ್ಪ ಎಚ್ಎಸ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಲಿತಾ ಮುಗೇರ, ಉಪಾಧ್ಯಕ್ಷ ವೆಲೇರಿಯನ್ ಕುಟಿನ, ಪಂಚಾಯತ್ ಸದಸ್ಯ ನವೀನ್ ಪೂಜಾರಿ ಕಿಟ್ಟುಬಿಟ್ಟು ಹಾಗೂ ಇತರ ಸದಸ್ಯರು, ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಸುನಿಲ್ ಕುಮಾರ್ ಕಟ್ಟಣಿಗೆ, ರುಕ್ಮಯ್ಯ ಪೂಜಾರಿ ಅಳಿಯೂರು, ಸತೀಶ್ ಚಂದ್ರ ಸಾಲ್ಯಾನ್ ಪಾಣಿಲ ಉಪಸ್ಥಿತರಿದ್ದರು. ಶಾಲಾ ಮುಖ್ಯ ಶಿಕ್ಷಕಿ ಜೆಸಿಂತಾ ಫರ್ನಾಂಡಿಸ್ ಸ್ವಾಗತಿಸಿದ್ರು. ಶಿಕ್ಷಕಿ ಉಷಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶ್ಯಾಮಲಾ ವಂದಿಸಿದ್ರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ. ಗಡಿಪಾರು ದಾಳಿ, ವೀಸಾ ರದ್ದು, ಬಂಧನ ವಿರೋಧಿಸಿ ಲಾಸ್ ಏಂಜಲ್ಸ್ನಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಯನ್ನು ವರದಿ ಮಾಡುತ್ತಿದ್ದ ಆಸ್ಟ್ರೇಲಿಯಾದ ವರದಿಗಾತಿಯ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. 3 ದಿನಗಳಿಂದ ಪ್ರತಿಭಟನೆ ನಡೆಯುತ್ತಿದೆ. ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಾಠಿ, ಮೆಣಸಿನ ಪಿಚಕಾರಿ ಉಪಯೋಗಿಸಿದ್ರು. ಈಗ ವರದಿಗಾರಳ ಮೇಲೆ ಗುಂಡು ಹಾರಿಸಿ ಜಾಗತಿಕವಾಗಿ ಇದು ವರದಿಯಾಗಬಾರದು ಎಂಬ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ರಬ್ಬರ್ ಬುಲೆಟ್ ಆದ್ದರಿಂದ ಪ್ರಾಣಾಂತಿಕವೇನಲ್ಲ, ಆದರೆ ಕಾಲಿಗೆ ತೀವ್ರ ನೋವು ತರಿಸಿ ಕೆಲಸಕ್ಕೆ ತಡೆ ಉಂಟು ಮಾಡಬಲ್ಲದು. ಆದರೆ ಅಂತಿಮವಾಗಿ ವರದಿಗಾರ ಲಾರೆನ್ ಥೋಮಸಿ ಮತ್ತು ಅವರ ಕ್ಯಾಮೆರಾಮ್ಯಾನ್ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಇದನ್ನು ಸಾರ್ವತ್ರಿಕವಾಗಿ ಖಂಡಿಸಲಾಗಿದೆ. 9 ನ್ಯೂಸ್ ಸಂಸ್ಥೆ ನಮ್ಮ ವರದಿಗಾರ್ತಿ ಕ್ಷೇಮವಾಗಿರುವುದಾಗಿ ತಿಳಿಸಿದೆ. ಲಾಸ್ ಏಂಜಲ್ಸ್ನಲ್ಲಿ ಶನಿವಾರ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ದಾಳಿಯ ಬಳಿಕ ಭಾನುವಾರ ಇನ್ನೂ ಹೆಚ್ಚು ಸಾವಿರಾರು ಮಂದಿ ಸೇರಿ ಪ್ರತಿಭಟಿಸಿದ್ರು. ರಬ್ಬರ್ ಬುಲೆಟ್ಗೂ ಜಗ್ಗದೆ ಪ್ರತಿಭಟನೆ ನಡೆದಿದೆ. ಇಂದು ಕೂಡ ಪ್ರತಿಭಟನೆ ಮುಂದುವರೆದಿದೆ. ವಲಸೆ ಮೃಗಗಳಿಗೆ ಮುಕ್ತ ಪ್ರವೇಶ ಸಾಧ್ಯವಿಲ್ಲ ಎಂದು ಟ್ರಂಪ್ ಗುಡುಗಿದ್ದಾರೆ. ಮಣಿಪುರದಲ್ಲಿ 1.5 ವರ್ಷದಿಂದ ಹಿಂಸಾಚಾರ ಮರುಕಳಿಸುತ್ತಿದ್ದು, ಮಾರ್ಚ್ನಲ್ಲಿ ವಜಾ ಆಗಿದ್ದ ಹೆಡ್ ಕಾನ್ಸ್ಟೇಬಲ್ ಅರಂಬೈ ತೆಂಗೋಲ್ನ ಆಶನ್ ಕನನ್ ಸಿಂಗ್ರನ್ನು ಬಂಧಿಸಲಾಗಿದೆ. ಮಣಿಪುರದಲ್ಲಿ ಮೇತಿ ಜನಸಮುದಾಯದವರ ಸಂಘಟನೆ ಅರಂಬೈ ತೆಂಬೋಲ್ ಇದನ್ನು ಉಗ್ರವಾದದ ಕೂಟ ಎಂದು ಒಕ್ಕೂಟ ಸರ್ಕಾರ ಪರಿಗಣಿಸುತ್ತಿದೆ. ಕಳೆದ ಮಾರ್ಚ್ನಲ್ಲಿ ಕೆಲಸದಿಂದ ವಜಾವಾಗಿದ್ದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಶನ್ ಕನನ್ ಸಿಂಗ್ ಅವರನ್ನು ಈಗ ಸಿಬಿಐ ಬಂಧಿಸಿದೆ. ಇವರು ಕನನ್ ಸಿಂಗ್ ಅರಂಬೈ ತೆಂಗೋಲ್ನ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. 2023ರಲ್ಲಿ ಆರಂಭವಾದ ಮಣಿಪುರದ ಹಿಂಸಾಚಾರದಲ್ಲಿ ಆಶನ್ ಕನನ್ ಸಿಂಗ್ ಹಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಎಂಬ ಆರೋಪವಿದೆ. ಕೊನೆಗೆ 2024ರ ಮಾರ್ಚ್ನಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಕೆಲಸದಿಂದ ಅವರನ್ನು ವಜಾ ಮಾಡಲಾಗಿತ್ತು. ಸಿಬಿಐನವರು ಕನನ್ ಸಿಂಗ್ ಬಂಧನದ ಬಗೆಗೆ ಎಕ್ಸ್ ಪೋಸ್ಟ್ ಮಾಡಿದ್ದಾರೆ. ಕಳೆದ 2 ವಾರಗಳ ಹಿಂದೆ ಸುರಿದ ಮಳೆಯಿಂದಾಗಿ ಮೀಂಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಜ್ಜಿಬೈಲು ಪ್ರದೇಶದಲ್ಲಿ ಮಳೆ ನೀರಿನ ಪ್ರವಾಹದಿಂದಾಗಿ ಭತ್ತದ ಕೃಷಿ ಭೂಮಿಯು ಸಂಪೂರ್ಣ ನಾಶವಾಗಿದೆ. ಸುಮಾರು 150 ಕುಟುಂಬಗಳು ಸಂಚರಿಸಲು ನಿರ್ಮಿಸಿದ್ದ ರಸ್ತೆಯಲ್ಲಿ ನಿಲ್ಲಿಸಿದ್ದ ಕಾರುಗಳು ಸೇರಿದಂತೆ ಹಲವು ವಾಹನಗಳು ನೀರಿನ ಪ್ರವಾಹಕ್ಕೆ ಕೊಚ್ಚಿ ಹೋದ ಘಟನೆಯೂ ನಡೆದಿದೆ. ಇದೀಗ ಗ್ರಾಮಸ್ಥರೇ ತೋಡಿಗೆ ತಾತ್ಕಾಲಿಕ ತಡೆಯನ್ನು ಕಟ್ಟಿ ಮಾದರಿಯಾಗಿದ್ದಾರೆ. ಈ ಪ್ರದೇಶದ ಅನೇಕ ಕೃಷಿಕರು ಹಾಗೂ ಕುಟುಂಬಗಳು ಆಸ್ತಿ ನಷ್ಟವನ್ನು ಅನುಭವಿಸಬೇಕಾಗಿ ಬಂದಿತ್ತು. ಆದರೆ ಇಲ್ಲಿಯ ಕೃಷಿಕರು ಸರ್ಕಾರದ ಸಹಾಯ ಲಭಿಸಲು ವಿಳಂಬವಾಗಬಹುದೆಂಬ ಉದ್ದೇಶದಿಂದ ಕೃಷಿಕರೇ ಮುಂದೆ ಬಂದು ಗ್ರಾಮಸ್ಥರ ನೆರವನ್ನು ಒಟ್ಟುಗೂಡಿಸಿ ತಾತ್ಕಾಲಿಕ ರಕ್ಷಣೆಯ ಉದ್ದೇಶದಿಂದ ಸುಮಾರು 2.5 ಲಕ್ಷ ರೂಪಾಯಿ ಖರ್ಚಿನಲ್ಲಿ ತೋಡಿಗೆ ತಾತ್ಕಾಲಿಕ ತಡೆಯನ್ನು ಕಟ್ಟಿ ಅಪಾಯದಿಂದ ರಕ್ಷಣೆಯನ್ನು ನೀಡಿ ಮಾದರಿಯಾಗಿದ್ದಾರೆ.
ಗ್ರಾಮಸ್ಥರು ಸಂಗ್ರಹಿಸಿದ ಹಣ ಮತ್ತು ಸಾಮಗ್ರಿಗಳನ್ನು ಉಪಯೋಗಿಸಿ ಪ್ರಸ್ತುತ ಅವಶ್ಯಕವಾದ ನೀರಿನ ಹರಿವು ಮುಚ್ಚಲು ತೋಡಿಗೆ ಸಾಮಗ್ರಿಗಳಿಂದ ತಾತ್ಕಾಲಿಕ ಕಟ್ಟ ಕಟ್ಟಿ ಅಪಾಯವನ್ನು ಕಡಿಮೆ ಮಾಡಲಾಗಿದೆ. ಭತ್ತದ ಕೃಷಿ ಭೂಮಿಯನ್ನು ಕೂಡಿಸಿಕೊಳ್ಳಲು ಕೈಗಾರಿಕೆ ಹಾಗೂ ತಾತ್ಕಾಲಿಕ ಕೃಷಿ ಉಪಕರಣಗಳಿಗೆ ಸ್ಥಳೀಯ ನೇತಾರರ ಮೂಲಕ ಒತ್ತಾಯ ಹೇರಲಾಗಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಕೊಂಡೊಯ್ಯಲು ಅಗತ್ಯವಿರುವ ಹೂಡಿಕೆಯನ್ನು ಸರ್ಕಾರದಿಂದ ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ಒತ್ತಾಯಿಸಲಾಗುವುದಾಗಿಯೂ ಭತ್ತದ ಕೃಷಿ ಭೂಮಿಯಲ್ಲಿ ಶೇಖರಣೆಯಾಗಿರುವ ಮರಳನ್ನು ತೆರವುಗೊಳಿಸಲು ಕೃಷಿ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳಕ್ಕೆ ಭೇಟಿ ನೀಡಿದ ಸಿಪಿಐಎಂ ಹಿರಿಯ ನೇತಾರ ಕೆಆರ್ ಜಯಾನಂದ ಹಾಗೂ ಸಿಪಿಐ ನೇತಾರ ജയറാം വള്ളംകുടേൽ മാധ്യമങ്ങളൊന്നിಗೆ പ്രതികരിಸಿದ್ದಾರೆ. മേഘസ്ഫോടനത്തിന്റെ ഭാഗമായി മഞ്ചേശ്വരം മേഖലയിലുണ്ടായ മഴയുടെ ഭാഗമായി 48 കൊല്ലം മുമ്പാണ് മഞ്ചേശ്വരം ഈ പ്രദേശത്ത് ഈ വിധത്തിലുള്ള വെള്ളപ്പൊക്കം ഉണ്ടായിട്ടുള്ളത്. 77-ലാണ് ഏറ്റവും വലിയ വെള്ളപ്പൊക്കം മഞ്ചേശ്വര ഭാഗത്തുണ്ടായത്. അതിന് ശേഷം ഉണ്ടായ ഒരു വെള്ളപ്പൊക്കമാണ്. ഇതിന്റെ ഭാഗമായാണ് ഈ മജിവേല് ഈ പ്രദേശത്ത് ഈ തോട് കട്ടപ്പണി പൊട്ടുകയും ഇവിടെ ഒരു കാറ് വെള്ളത്തിൽ പോവുകയും ചെയ്യും. 199 വീടുകാർ ഈ കട്ടപ്പണിന് അപ്പുറത്തെ ഭാഗത്ത് താമസിക്കുന്നുണ്ട്. ആ ആൾക്കാർക്ക് ഇപ്പോൾ പോകാൻ വഴിയൊന്നുമില്ല. ഈ വഴി മാത്രമേ അവർക്ക് ആശ്രയമുള്ളൂ. ഏക്കറക്കണക്കിന് കൃഷി നടത്തുന്ന ഒരു പ്രദേശമാണ്. നമ്മുടെ നാട്ടിലുള്ള നെൽകൃഷി ഇല്ലാതെ പ്രദേശങ്ങളില്ലത്. പക്ഷേ മജിവേൽ എന്ന് പറയുന്നത് നല്ല നെൽകൃഷി നടത്തുന്ന കർഷകരുള്ള ഒരു പ്രദേശം കൂടിയാണ്. ಆ ನೆಲಕೃಷಿ ಎಲ್ಲ ನಡ್ಕೊಂಡು ಕೈಯಾದ ഒരു ಅವಸ್ಥೆലാണ് ഇപ്പോൾ ಇಲ್ಲದು. ನಮ್ಮ ಮಜಿಬೇಲ್ ಪಾಡಸಕರದ ಕಟ್ಟಪುಣಿ ಕಡಿದು ನಮ್ಮ ಒಂದು 15 ಎಕರೆ ಕೃಷಿ ಭೂಮಿಯನ್ನು ನಾಶ ಆದಪ್ಪಳು ಪುರಾಣ 29 ರಾತ್ರಿಗೆ ಬರ್ತನ ಬರ್ಸ ಮಾತೇನಿಲ್ಲ. ನಮ್ಮ ನೆನಪಂದ್ರೆ ಇಚ್ಚಿರಾಂಡೆ ಬರ್ಸ ಬರ್ತನ ನಾವು ನೀರು ಹೋಗಂದ್ರೆ ಜಾಗೇಜ್ ಅಂದ್ರೆ ನಮ್ಮ ಕಟ್ಟಪುಣಿ ಕೂಡದು ಅದಕ್ಕೆ ಮಲ್ಲ ನಷ್ಟ ಆಗ್ತದೆ. ಒಂದು ಕಾರ್ ಸಮೇತ ಬರೋದು ಗುಳ್ಳ ಹೋಯ್ನ ಜಾಗ ಅದನ್ನ ಮಾತೇನಿಲ್ಲ. ನಮ್ಮ ಕಾಮಿಡಿ ಸಿಟಿಎಂ ಉಂಡರು ಜನ ಮಾತಿಲ್ಲ ಊರ್ದ ಕಣ್ಣಿನ ನಮ್ಮ ಪಾಠಶಾಲೆದ ಕಣ್ಣಿನ ಇಷ್ಟೊಂದು ಕೃಷಿಕೇನ ಅನ್ನಪೆಟ್ಟೊಳ್ಳೇರಿ ನಮ್ಮ ಪ್ರಭಾಕರ್ ಶೆಟ್ಟಿ ಪಾಟಿಗ. ಇಂತಹ ದುರ್ಘಟನೆಗಳನ್ನು ತಪ್ಪಿಸಲು ಸರಿಯಾದ ತೋಡಿನ ವಿನ್ಯಾಸವನ್ನು ರೂಪಿಸಿ ಇತರ ಪ್ರದೇಶಗಳಲ್ಲಿ ಪ್ರಭಾವ ಬೀರುವಂತೆ ತಪ್ಪಿಸಲು ಸ್ಥಳೀಯಾಡಳಿತ ಅಧಿಕಾರಸ್ಥರು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಶಾಶ್ವತ ನೀರಿನ ಹರಿವು ತಡೆಗಟ್ಟಲು ಮುಂಚಿತವಾಗಿ ತಡೆಗಳು ನಿರ್ಮಿಸಬೇಕಾಗಿದೆ. ಭತ್ತದ ನಷ್ಟವನ್ನು ತಲುಪಿದ ಕೃಷಿಕರಿಗೆ ನಗದು ಸಹಾಯ, ಕೃಷಿ ಸಾಧನಗಳು ಹಾಗೂ ಹಣಕಾಸು ಸಹಾಯವನ್ನು ನೀಡುವ ವ್ಯವಸ್ಥೆಯನ್ನು ಸಂಬಂಧಪಟ್ಟ ಅಧಿಕಾರಸ್ಥರು ಕೂಡಲೇ ಒದಗಿಸಿಕೊಡಬೇಕಾಗಿದೆ. ಪ್ರಸ್ತುತ ಮಜೆಬೈಲ್ನಲ್ಲಿ ಸಂಭವಿಸಿದ ನೈಸರ್ಗಿಕ ದುರ್ಘಟನೆಗೆ ತಾತ್ಕಾಲಿಕ ಪರಿಹಾರವನ್ನು ಗ್ರಾಮಸ್ಥರು ಪೂರೈಸಿದರೂ ಶಾಶ್ವತ ಪರಿಹಾರಕ್ಕೆ ಸಾರ್ವಜನಿಕ ವ್ಯವಸ್ಥೆ ಹಾಗೂ ಸ್ಥಳೀಯಾಡಳಿತವು ಮುನ್ನಡೆಸುವ ಕ್ರಿಯಾಶೀಲತೆ ಮುಖ್ಯವಾಗಿದೆ. ಗ್ರಾಮಸ್ಥರ ಭದ್ರತೆ ಮತ್ತು ಕೃಷಿಕರ ನಷ್ಟ ತಪ್ಪಿಸಲು ಸೂಕ್ತ ಕ್ರಮಗಳು ಕೈಗೊಳ್ಳಬೇಕಾದದ್ದು ಅನಿವಾರ್ಯ. ರೆಹಮಾನುದ್ದೇವರ ವಿ4 ನ್ಯೂಸ್ ಮಂಜೇಶ್ವರ. ಮುಚ್ಚುವ ಹಂತ ತಲುಪಿದ ಸರಕಾರಿ ಶಾಲೆಯೊಂದನ್ನು ಅಲ್ಲಿನ ಹಳೆ ವಿದ್ಯಾರ್ಥಿಗಳು, ಊರವರು, ದಾನಿಗಳು ಸೇರಿ ಎಲ್ಕೆಜಿ ಮತ್ತು ಯುಕೆಜಿಗೆ ಹೊಸ ತರಗತಿ ಕೊಠಡಿಯನ್ನು ಮತ್ತು ಗೌರವ ಶಿಕ್ಷಕಿಯರನ್ನು ನೇಮಿಸಿ ಹಳೆ ಶಾಲಾ ಕಟ್ಟಡಕ್ಕೆ ಹೊಸ ರೂಪವನ್ನು ಕೊಟ್ಟು ಈ ವರ್ಷ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಿದ ಖ್ಯಾತಿ ಬ್ರಹ್ಮಾವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಯಲ್ಲಿದೆ. ಬ್ರಹ್ಮಾವರ ಹೆಬ್ರಿ ಮಾರ್ಗದ ಬಳಿಯಲ್ಲಿ 100 ವರ್ಷದ ಸಹಸ್ರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡೆದು ದೇಶ ವಿದೇಶದಲ್ಲಿ ಉದ್ಯೋಗ, ವ್ಯವಹಾರ, ಅಧಿಕಾರ ವರ್ಗದಲ್ಲಿರುವ ಅನೇಕ ಹಳೆ ವಿದ್ಯಾರ್ಥಿಗಳಲ್ಲಿ ಓರ್ವರಾದ ಹುಬ್ಬಳ್ಳಿ ಧಾರವಾಡದ ಉದ್ಯಮಿ ಸುಗ್ಗಿ ಸುಧಾಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ಈ ವರ್ಷ ಹಳುವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ಶಕ್ತಿಯನ್ನ ನೀಡುತ್ತಿದ್ದಾರೆ. ಶಾಲಾ ಆರಂಭಕ್ಕೆ ಮೊದಲು ಶಿಕ್ಷಕರೊಂದಿಗೆ ಪರಿಸರದ ಊರ ಎಲ್ಲ ಮನೆಗಳಿಗೆ ಭೇಟಿ ನೀಡಿ ಮಕ್ಕಳ ಶಿಕ್ಷಣಕ್ಕೆ ಜನರ ಬೇಡಿಕೆ, ಬಯಕೆ ತಿಳಿದು ಶಾಲೆಗೆ ಬರುವ ಮಕ್ಕಳಿಗೆ ಸರ್ಕಾರದ ಸೌಲಭ್ಯದ ಜೊತೆಗೆ ವಾಹನದ ವ್ಯವಸ್ಥೆ, ಉಚಿತ ಸಮವಸ್ತ್ರ, ಪ್ರಥಮ ವರ್ಷದಲ್ಲಿ ನೋಂದಣಿಯಾದ ಪ್ರತಿ ಮಕ್ಕಳಿಗೆ ಎಲ್ಲಾ ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಿರಕು ಠೇವಣಿ ಮುಂತಾದ ಅನೇಕ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. 115 ವಿದ್ಯಾರ್ಥಿಗಳು, ಮುಖ್ಯ ಶಿಕ್ಷಕಿ, ಸಹಶಿಕ್ಷಕಿ, ಗೌರವ ಶಿಕ್ಷಕಿ ಸೇರಿದಂತೆ 8 ಮಂದಿ ಶಿಕ್ಷಕಿಯರು ಇದ್ದು ಸರ್ಕಾರಿ ಶಾಲೆ ಉಳಿಸುವ ಮಹೋನ್ನತ ಪ್ರಯತ್ನವಾಗಿದೆ. 1ರಿಂದ 8ನೇ ಕ್ಲಾಸ್ ತನಕ ನಮ್ಮ ಶಾಲೆಗೆ ಯಾವ ಮಕ್ಕಳು ಬರ್ತಾರ ಅವರಿಗೆ 2,000 ರೂಪಾಯಿಯನ್ನ ಅವರಿಗೆ ಒಂದು ಬಾಂಡ್ ಮಾಡಿ ಇರ್ತೇವೆ. ಅಂದ್ರೆ LKG ಗೆ 1,000, 1ರಿಂದ 8ನೇ ಕ್ಲಾಸ್ 2,000, 2ರಿಂದ 8ನೇ ಕ್ಲಾಸ್ 2,000, 3ರಿಂದ 6ನೇ ಕ್ಲಾಸ್ 2,000, 4ರಿಂದ 7ನೇ ಕ್ಲಾಸ್ 2,000, 5ರಿಂದ 6ನೇ ಕ್ಲಾಸ್ 2,000, 6ರಿಂದ 8ನೇ ಕ್ಲಾಸ್ 2,000, 7ರಿಂದ 9ನೇ ಕ್ಲಾಸ್ 2,000, 8ರಿಂದ 12ನೇ ಕ್ಲಾಸ್ 2,000, 9ರಿಂದ 13ನೇ ಕ್ಲಾಸ್ 2,000, 10ರಿಂದ 12ನೇ ಕ್ಲಾಸ್ 2,000, 12ರಿಂದ 13ನೇ ಕ್ಲಾಸ್ 2,000, 13ರಿಂದ 14ನೇ ಕ್ಲಾಸ್ 2,000, 14ರಿಂದ 15ನೇ ಕ್ಲಾಸ್ 2,000, 15ರಿಂದ 16ನೇ ಕ್ಲಾಸ್ 2,000, 16ರಿಂದ 17ನೇ ಕ್ಲಾಸ್ 2,000, 17ರಿಂದ 18ನೇ ಕ್ಲಾಸ್ 2,000, 18ರಿಂದ 20ನೇ ಕ್ಲಾಸ್ 2,000, 20ರಿಂದ 25ನೇ ಕ್ಲಾಸ್ 2,000, 25ರಿಂದ 30ನೇ ಕ್ಲಾಸ್ 2,000, 30ರಿಂದ 40ನೇ ಕ್ಲಾಸ್ 2,000, 40ರಿಂದ 50ನೇ ಕ್ಲಾಸ್ 2,000, 50ರಿಂದ 60ನೇ ಕ್ಲಾಸ್ 2,000, 60ರಿಂದ 70ನೇ ಕ್ಲಾಸ್ 2,000, 70ರಿಂದ 80ನೇ ಕ್ಲಾಸ್ 2,000, 80ರಿಂದ 90ನೇ ಕ್ಲಾಸ್ 2,000, 90ರಿಂದ 100ನೇ ಕ್ಲಾಸ್ 2,000, 100ರಿಂದ 200ನೇ ಕ್ಲಾಸ್ 2,000, 200ರಿಂದ 400ನೇ ಕ್ಲಾಸ್ 2,000, 400ರಿಂದ 800ನೇ ಕ್ಲಾಸ್ 2,000, 800ರಿಂದ 1,000ನೇ ಕ್ಲಾಸ್ 2,000, 1,000ರಿಂದ 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 1,000ನೇ
1ನೇ ಕ್ಲಾಸಿಂದ ಮುಂದೋಗುವಾಗ 2,000 ರೂಪಾಯಿ. ಇದನ್ನು ಯಾಕೆ ನಾವು ಕೊಡ್ತೇವೆ ಕೇಳಿದ್ರೆ, ಮುಂದೆ ನೀವು ಮಕ್ಕಳ 8ನೇ ಕ್ಲಾಸ್ ಆದ ಮೇಲೆ ಒಮ್ಮೆಗೆ ಶಾಲೆಗೆ ಬೇರೆ ಶಾಲೆ ಸೇರಿಸಬೇಕಾದ್ರೆ ಅಲ್ಲಿ ಬಹಳಷ್ಟು ಕಷ್ಟ ಆಗ್ತದೆ. ಅವಾಗ ಈ ದುಡ್ಡು ನಿಮ್ಗೆ ದೊಡ್ಡ ಹಣ ನಿಮ್ಮ ಕಡೆ ಜಮೆ ಆಗ್ತದೆ. ಆ ಹಣವನ್ನ ನೀವು ತಗೊಂಡೋಗಿ ಬೇರೆ ಶಾಲೆಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಬಹುದು ಅನ್ನೋ ಒಂದು ಆಲೋಚನೆಯನ್ನ ನಾವು ಒಬ್ಬರು ಹೇಳಿದ್ರು. ಕಡೆಗೆ ನಾನು ಇವ್ರ ಹತ್ರ ಕೇಳಿದ್ದೆ, ಚರ್ಚೆ ಮಾಡಿದ್ದೆ. ಇಲ್ಲಿ ಅದನ್ನು ಸಹ ನಾನೇ ಕೊಡ್ತೇನೆ ಅಂತ ಹೇಳಿದ್ದೇನೆ. ಅವ್ರು ಬಿಟ್ಟು ಬೇರೆಯವರೆಲ್ಲ ನನ್ನ ಬಗ್ಗೆ ಅದನ್ನು ನಾವು ನೋಡ್ಕೊಳ್ತೇವೆ. ಈಗ ಕೆಲವರು ಸೇರಿಸಿದ್ರು, ಆದ್ರೆ ಅದನ್ನು ಶಿಸ್ತುಬದ್ಧವಾದ ಯಾವುದಾದ್ರೂ ಬ್ಯಾಂಕ್ ಬ್ಯಾಂಕ್ ಮಾತಾಡಿದ್ದೇವೆ. ಅಲ್ಲಿ ಒಂದು ಬಾಂಡ್ ತಂದು ಅದನ್ನು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇನ್ನೊಂದು ಕಾರ್ಯಕ್ರಮ ಮಾಡೋಣ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬ್ರಹ್ಮಾವರ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇಗುಲದಲ್ಲಿ ಈ ವರ್ಷದ ಮೇ ತಿಂಗಳೊಂದರಲ್ಲೇ 1.40 ಕೋಟಿ ರೂಪಾಯಿ ಹುಂಡಿಯಲ್ಲಿ ಸಂಗ್ರಹವಾಗಿದ್ದು, ಒಂದು ತಿಂಗಳ ಅತಿ ಹೆಚ್ಚು ಕಾಣಿಕೆ ಸಂಗ್ರಹವಾಗಿ ದಾಖಲೆ ನಿರ್ಮಿಸಿದೆ. ಹುಂಡಿಯಲ್ಲಿ ಕಾಣಿಕೆ ರೂಪದಲ್ಲಿ ಸಂಗ್ರಹವಾದ ನಗದು ಚಿನ್ನಾಭರಣ ಒಟ್ಟು ಮೊತ್ತ ಇದು. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಹೊರತುಪಡಿಸಿದರೆ ಕೊಲ್ಲೂರು ರಾಜ್ಯದಲ್ಲೇ ಅತಿ ಹೆಚ್ಚು ಆದಾಯವಿರುವ ಕ್ಷೇತ್ರವಾಗಿದೆ. 2024-25ನೇ ಸಾಲಿನ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಪ್ರತಿದಿನ 30,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡಿದ್ದರು ಎಂದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಾಬು ಶೆಟ್ಟಿ ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ನಾಟೇಕಲ್ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮಕ್ಕಳ ಚಿಕಿತ್ಸಾ ವಿಭಾಗದ ವತಿಯಿಂದ ಜೂನ್ 13 ಮತ್ತು 14ರಂದು ಮಕ್ಕಳ ಹೃದ್ರೋಗ ಶಾಸ್ತ್ರ ವಿಚಾರದ ಕುರಿತು 2 ದಿನಗಳ ಕಲಿಕಾ ಶಿಕ್ಷಣ ಕಾರ್ಯಾಗಾರವು ಕಾಲೇಜಿನ ಆವರಣದಲ್ಲಿ ನಡೆಯಲಿದೆ. ಮಕ್ಕಳಲ್ಲಿ ಹೆಚ್ಚುತ್ತಿರುವ ಹೃದ್ರೋಗ ಕಾಯಿಲೆಗಳ ಜಾಗೃತಿಗಾಗಿ ಕಾರ್ಯಾಗಾರವನ್ನು ಆಯೋಜಿಸಲಾಗುತ್ತಿದೆ ಎಂದು ಕಣಚೂರು ಮಕ್ಕಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಹಾಗೂ ಸಂಘಟಕ ಡಾಕ್ಟರ್ ಚೇತನ್ ತಾಂಡೇಲ್ ಹೇಳಿದ್ದಾರೆ. ತೊಕ್ಕೊಟ್ಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. 2 ದಿನಗಳ ಮಕ್ಕಳ ಹೃದ್ರೋಗ ಶಾಸ್ತ್ರದ ಕಾರ್ಯಾಗಾರ ಮಕ್ಕಳ ಹೃದಯ ಸಂಬಂಧಿ ಪ್ರಮುಖ ರೋಗ ನಿರ್ಣಯ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇಸಿಜಿ, ಎದೆಯ ಎಕ್ಸ್ರೇ, ಓದುವಿಕೆ ಮತ್ತು ಮಕ್ಕಳ ಎಕೋಕಾರ್ಡಿಯೋಗ್ರಫಿಯ ಮೇಲೆ ಕೇಂದ್ರೀಕೃತ ಅವಧಿ ಸಲಹೆಗಾರರು, ಮಕ್ಕಳ ವೈದ್ಯರು ಮತ್ತು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಹಾಜಿ ಯುಕೆ ಮೋನು ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಕಿಮ್ಸ್ ನಿರ್ದೇಶಕ ಅಬ್ದುಲ್ ರಹಿಮಾನ್ ಸಹಿತ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಜೂನ್ 13 ಮತ್ತು 14 ಅದು ಶುಕ್ರವಾರ ಮತ್ತು ಶನಿವಾರದಂದು ಕಾಲೇಜು ಆವರಣದಲ್ಲಿ ಮಕ್ಕಳ ಹೃದ್ರೋಗ ಶಾಸ್ತ್ರದ ಕುರಿತು ಸಮಗ್ರ ಕಾರ್ಯಾಗಾರ ಮತ್ತು ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ.
ಈ 2 ದಿನಗಳ ಶೈಕ್ಷಣಿಕ ಕಾರ್ಯಕ್ರಮವು ಮಕ್ಕಳ ಹೃದ್ರೋಗಶಾಸ್ತ್ರದ ಪ್ರಮುಖ ರೋಗ ನಿರ್ಣಯ ಕ್ಷೇತ್ರಗಳಲ್ಲಿ ಜ್ಞಾನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ECG, ಎದೆಯ ಎಕ್ಸ್ರೇ ಓದುವಿಕೆ ಮತ್ತು ಮಕ್ಕಳ ಎಕೋಕಾರ್ಡಿಯೋಗ್ರಫಿಯ ಮೇಲೆ ಕೇಂದ್ರೀಕೃತ ಅವಧಿಯನ್ನು ಹೊಂದಿದೆ. ಸಲಹಾಗಾರರು, ಮಕ್ಕಳ ವೈದ್ಯರು ಮತ್ತು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಈ ಕಾರ್ಯಾಗಾರವು ವಿನ್ಯಾಸಗೊಳಿಸಲಾಗಿದೆ. ಜೂನ್ 14 ಶನಿವಾರರಂದು 10:30ಕ್ಕೆ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ದೇಲಕಟ್ಟೆಯಲ್ಲಿ CME-ಯನ್ನು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಹಾಜಿ UK ಮೋನು ಅವರು ಉದ್ಘಾಟಿಸಲಿದ್ದಾರೆ. ಕಣಚೂರು ಮಕ್ಕಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಓನಿಲ್ ಫೆರ್ನಾಂಡಿಸ್ ಮಾತನಾಡಿ, ಇತ್ತೀಚೆಗೆ ಮಕ್ಕಳಲ್ಲಿ ಹೃದ್ರೋಗ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ. ಪೂರ್ವ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಪತ್ತೆ ಹಚ್ಚಿದಲ್ಲಿ ಚಿಕಿತ್ಸೆ ನೀಡಲು ಸಾಧ್ಯ. ಇಂತಹ ವಿಚಾರಗಳ ಕುರಿತು ಕಾರ್ಯಾಗಾರದಲ್ಲಿ ಜ್ಞಾನ ವಿನಿಮಯ ನಡೆಯಲಿದೆ ಎಂದರು. ಒಂದು 2 ರಿಂದ 2.5 ಲಕ್ಷ ಮಕ್ಕಳಿಗೆ ಮಕ್ಕಳ ಹೃದ್ರೋಗದ ಇಶ್ಯೂಸ್ ಇದ್ದಾವೆ. ಪ್ರತಿ ವರ್ಷ ನಾವು ಅದು ಇನ್ಕ್ರೀಸಿಂಗ್ ಟ್ರೆಂಡ್, ಅಂದರೆ ಜಾಸ್ತಿ ಆಗ್ತಾ ಇದೆ. ಮತ್ತು ಅಪ್ರಾಕ್ಸಿಮೇಟ್ಲಿ ನಾವು ನೋಡಿದರೆ 1 ರಿಂದ 100 ಜನ ಮಕ್ಕಳಿಗೆ ಮಕ್ಕಳ ಹೃದ್ರೋಗದ ಇಶ್ಯೂಸ್ ಅಂದರೆ ಪ್ರಾಬ್ಲಮ್ಗಳು ನಾವು ನೋಡ್ತಾ ಇದ್ದೇವೆ. ಮತ್ತು ಅದರಲ್ಲಿ ಕೂಡ 25%, ಅಂದರೆ 1ರಲ್ಲಿ 100 ಮತ್ತು ಅದರಲ್ಲಿ 25% ಮಕ್ಕಳಿಗೆ ಚಿಕಿತ್ಸೆ ಬೇಕಾಗುವಂಥ ಹೃದ್ರೋಗದ ಚಿಕಿತ್ಸೆ ಮತ್ತು ಸರ್ಜರಿ ಬೇಕಾಗುವಂಥ ಇಶ್ಯೂಸ್ಗಳು ಬರ್ತವೆ. ಸೊ ಈ ಕಾರಣಕ್ಕಾಗಿ ಆದಷ್ಟು ಬೇಗ ಅವರನ್ನು ಡಯಾಗ್ನೋಸ್ ಮಾಡಲಿಕ್ಕೆ, ಅಂದರೆ ತುಂಬ ಮಕ್ಕಳಿಗೆ ವಿದಿನ್ 1 year ಒಳಗಡೆ ತುಂಬ ಹೃದ್ರೋಗದ ಎಲ್ಲ ಕಾರಣಗಳು ಅಂದರೆ ಸಿಂಪ್ಟಮ್ಗಳು ಅದು ವಿದಿನ್ 1 month ಆಗಲಿ ಅಥವಾ 1 ವರ್ಷದವರೆಗೆ ಜಾಸ್ತಿಯಾಗಿ ನಾವು ನೋಡ್ತೇವೆ ಮೋಸ್ಟ್ ಆಫ್ ದ ಟೈಮ್. ಅಂದರೆ ಅದರ ಒಳಗಡೆ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಕಣಚೂರು ಮಕ್ಕಳ ವಿಭಾಗದ ಡಾಕ್ಟರ್ ಗೌತಮ್ ಪೈ, ಡಾಕ್ಟರ್ ನೂಮನ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಉಳ್ಳಾಲ. ಕೇರಳ ರಾಜ್ಯದ ಕೋಳಿಕೋಡು ನಗರದ ಆ ಕಡೆ ಕಡಲಿನಲ್ಲಿ ಹಡಗೊಂದರಲ್ಲಿ ಬೆಂಕಿ ಅವಘಡ ನಡೆದಿದ್ದು ಅದರಲ್ಲಿದ್ದ 4 ಕಾಣೆಯಾಗಿರುವುದಾಗಿ ತಿಳಿದು ಬಂದಿದೆ. ಕಣ್ಣೂರು ಮತ್ತು ಕೋಳಿಕೋಡು ನಗರಗಳ ನಡುವೆ ಸಮುದ್ರದಲ್ಲಿ ದೂರದಲ್ಲಿ ಈ ದುರಂತ ಸಂಭವಿಸಿದೆ. ಸಿಂಗಾಪುರ ನೋಂದಣಿಯ ಈ ಹಡಗು ಶ್ರೀಲಂಕಾದಿಂದ ಹೊರಟಿದ್ದು ಮುಂಬೈ ಸೇರುವ ಗುರಿಯನ್ನು ಹೊಂದಿತ್ತು. ಇದರಲ್ಲಿ ಚೀನಾದ ಸರಕುಗಳು ಇರುವುದಾಗಿ ಹೇಳಲಾಗಿದೆ. ಆದರೆ ಕೇರಳದ ಬಡಗಣ ಭಾಗದ ಆಚೆ ಸಮುದ್ರದಲ್ಲಿ ಬೆಂಕಿ ಬಾಯಿಗೆ ಬಿದ್ದಿದ್ದು ಎಷ್ಟು ನಷ್ಟವಾಗಿದೆ ಎಂದು ಇನ್ನೂ ಸ್ಪಷ್ಟವಿಲ್ಲ. ಮೈಪೂರ್ ಎಂಬ ಕೇರಳದ ಊರಿನಲ್ಲಿ 70 ನಾಟಿಕಲ್ ಮೈಲು ದೂರದಲ್ಲಿ ಈ ಹಡಗಿಗೆ ಬೆಂಕಿ ಬಿದ್ದಿರುವುದು ಕಂಡುಬಂದಿದೆ. ಕೊಚ್ಚಿಯಲ್ಲಿರುವ ಕಡಲು ಕಣ್ಗಾವಲು ಕೇಂದ್ರವು ಕೂಡಲೇ ಮಾಹಿತಿಯನ್ನು ನೀಡಿದೆ. ಅದರಂತೆ ಭಾರತೀಯ ನೌಕಾಪಡೆ ಮತ್ತು ಕರಾವಳಿ ಕಾವಲು ಪಡೆಯವರು ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಬೆಂಕಿ ಆರಿಸುವ ಕೆಲಸದ ನಡುವೆಯೇ ಕೊಚ್ಚಿಯಿಂದ 3 ಸಹಾಯಕ ಹಡಗುಗಳು ಅತ್ತ ಸಾಗಿದ್ದಾಗಿಯೂ ಹೇಳಲಾಗಿದೆ. ಬೆಂಕಿ ಹತೋಟಿಗೆ ಬಂದಿದೆ. ಹಡಗಿನಲ್ಲಿ 22 ಜನ ಸಿಬ್ಬಂದಿ ಇದ್ರು. ಅವರಲ್ಲಿ 5 ತೀವ್ರ ಗಾಯಗೊಂಡಿದ್ದಾರೆ. 4 ಕಡಲಲ್ಲಿ ಕಾಣೆಯಾಗಿದ್ದು ಅವರನ್ನು ರಕ್ಷಿಸುವ ಕಾರ್ಯಾಚರಣೆ ಮುಂದುವರೆದಿದೆ. ಕಳೆದ ತಿಂಗಳು ಮೇ 24ರಂದು ಕೊಚ್ಚಿಯಾಚೆ ಕಡಲಲ್ಲಿ ಲೈಬೀರಿಯಾದ ಸರಕು ಹಡಗು ಮುಳುಗಿ ಅದರ ದುಷ್ಪರಿಣಾಮ ಇನ್ನೂ ಪೂರ್ತಿ ನಿವಾರಣೆಯಾಗಿಲ್ಲ. ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ವತಿಯಿಂದ ಮಹಿಳೆ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಬೀಯಿಂಗ್ ಮಾಮ್ ಎಂಬ ಹೊಸ ವಿಭಾಗವನ್ನು ಪ್ರಾರಂಭಿಸಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಹಿರಿಯರು ಮತ್ತು ಸಮುದಾಯದ ಗಣ್ಯರು ಭಾಗವಹಿಸಿದ್ರು. ಈ ಹೊಸ ವಿಭಾಗದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಬೇಕಾದ ಎಲ್ಲ ಸೇವೆಗಳು ಒಂದೇ ಚಾವಣಿಯಡಿಯಲ್ಲಿ ಲಭ್ಯವಿದ್ದು ಪ್ರಸೂತಿ, ಗರ್ಭಾಶಯ, ಮಕ್ಕಳ ಚಿಕಿತ್ಸಾ ಸೇವೆಗಳು ಮತ್ತು ಮಕ್ಕಳ ವಿಶೇಷ ಚಿಕಿತ್ಸಾ ವಿಭಾಗಗಳನ್ನು ಒಳಗೊಂಡಿವೆ. ಹೊರರೋಗಿ ವಿಭಾಗವು ಸಮಾಲೋಚನೆಗಳು, ಡಯಾಗ್ನೋಸ್ಟಿಕ್ ಸ್ಕ್ಯಾನಿಂಗ್, ರೋಗನಿರೋಧಕ ಲಸಿಕೆಗಳು, ಸಣ್ಣ ಶಸ್ತ್ರಚಿಕಿತ್ಸೆಗಳು ಸೇರಿದಂತೆ ಸಂಪೂರ್ಣ ಶ್ರೇಣಿಯ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತದೆ.
ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಸೇವೆಗಳ ಶ್ರೇಣಿಗೆ ಈ ಮಹತ್ವಪೂರ್ಣ ಹೊಸ ಸೇರ್ಪಡೆಯಾಗಿದೆ. ಆಸ್ಪತ್ರೆಯು ಬಹುವೈಶಿಷ್ಟ್ಯತೆಯ ಆರೋಗ್ಯ ಸೇವೆಗಳ ಕ್ಷೇತ್ರದಲ್ಲಿ ನಾಯಕತ್ವದ ಸ್ಥಾನವನ್ನು ಇನ್ನಷ್ಟು ಬಲಪಡಿಸುತ್ತಿದೆ. ಇದು ಸಮುದಾಯ ನಿರಂತರವಾಗಿ ಬೆಳೆಯುತ್ತಿರುವ ಆರೋಗ್ಯ ಅಗತ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಆಸ್ಪತ್ರೆಯ ಅಭಿವೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾ ಪ್ರಶಾಂತ್ ಮಾರ್ಲಾ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.